ಕೆಐಒಸಿಎಲ್ ಲಿಮಿಟೆಡ್ ಮತ್ತು ಶಕ್ತಿ ಎಜುಕೇಷನ್ ಟ್ರಸ್ಟ್ ಆಶ್ರಯದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವ ಬೀದಿ ನಾಟಕವು ಕಾವೂರಿನ ಕೆಐಒಸಿಎಲ್ ಟೌನ್ಶಿಪ್ನಲ್ಲಿ ಪ್ರದರ್ಶನಗೊಂಡಿತು. Social activities were taking care. And number two, that my sincere thanks to the latest association in the colony. We started the yoga center some time back. That time to reduce the medical bill. Today that became part of our life. That team, I appreciate the entire yoga team. So for the, without any expectation on our side, no, even I got some amount also for the purpose. They didn't take a single price also. So morning 5 to 6 almost they do the services center. So my sincere to them and to association for workers and knowledge group, very good supervisors, everyone. I love to express my sincere thanks for giving this opportunity and all. My intention is focused to all industrial areas. That KACL within that span of time I conducted meeting with all AGMs like in your office itself. They are supported so well within span of 24 hours. We conducted camp with covered nearly 5,000 odd employees. They are supported with that is the app related ICMR portal. Everything data entry, that portal, that system, everything provided. I am thankful to all KOCL management, AGM and employees level. Without any crowd, they have managed so well, sir. Once again, on the Department of Karnataka, that is District Administration and on behalf of Health and Family Welfare, I am thankful to you and all. ಯಾರು ಹೇಳಿದ್ದು ಕೊರೋನಾ ಮಂಗಳೂರಿಗೆ ಬಂದಿದೆ ಅಂತ? ಗೊತ್ತಿಲ್ವೇನೋ ನಿಂಗೆ? ಟಿವಿಯಲ್ಲಿ 24 ಗಂಟೆ ಅದನ್ನೇ ತೋರಿಸ್ತಾನೆ ಇರ್ತಾರೆ. ಟಿವಿ ಅವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತೀನಿ. ಚಿಕ್ಕ ಚಿಕ್ಕ ವಿಷಯನ ದೊಡ್ಡದಾಗಿ ಬೆಳಗ್ಗೆಯಿಂದ ಸಂಜೆ ತನಕ ತೋರಿಸ್ತಾನೆ ಇರ್ತಾರೆ. ಹಾಗೆಲ್ಲ ಹೇಳ್ಬೇಡ ಕಣೋ. ನಿಜವಾಗ್ಲೂ ಕೊರೋನಾ ವೈರಸ್ ಮಂಗಳೂರಿಗೆ ಬಂದಿದೆ ಅಂತಪ್ಪ. ಏನಾಗುತ್ತೆ? ಕೊರೋನಾ ಬಂದ್ರೆ ಅದರ ಬಾಡಿಗೆ ಅದು ಬರುತ್ತೆ, ಅದರ ಬಾಡಿಗೆ ಅದು ಹೋಗುತ್ತೆ. ಹಾಗೆಲ್ಲ ಹೇಳಕ್ಕಾಗಲ್ಲ. ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಆಯ್ತು ಬಿಡ್ರಪ್ಪ. ಈಗ ಇದ್ರ ಬಗ್ಗೆ ತಿಳಿಯೋಣ. ಕೊರೋನಾ ವೈರಸ್ ಅಂದ್ರೆ ಏನು? ಕೊರೋನಾ ಅಂದ್ರೆ ಒಂದು ಡೆಡ್ಲಿ ವೈರಸ್. ಅದಕ್ಕೆ ಔಷಧಿನೇ ಇಲ್ಲ. ಔಷಧಿನೇ ಇಲ್ಲ. ಹಂಗಾದ್ರೆ ಕೊರೋನಾ ಬಂದ್ರೆ ನಾವೆಲ್ಲ ಗೋತನ, ನಾವು ಉಳಿಯಲ್ವಾ?
ಹಂಗೇನಿಲ್ಲ, ಅದನ್ನ ಎಲ್ಲ ಕಡೆ ಹರಡದ ಹಾಗೆ ನೋಡ್ಕೊಂಡ್ರೆ ಆಯ್ತು. ಅದು ಸರಿ, ಇದು ಕೊರೋನಾ ಇದೆಯಲ್ಲ, ಇದು ಹೇಗೆ ಹರಡುತ್ತೆ? ಕೊರೋನಾ ವೈರಸ್ಗೆ ತುತ್ತಾದವರು ಕೆಮ್ಮಿದಾಗ, ಸೀನಿದಾಗ ಅವರ ಬಾಯಿ ಹಾಗೂ ಮೂಗಿನಿಂದ ವೈರಸ್ ಕಣಗಳು ಹರಡಿ ಅದರಿಂದಲೂ ಬೇರೆಯವರಿಗೆ ಸೋಂಕು ತಗಲುವ ಸಾಧ್ಯತೆ ಇರುತ್ತದೆ. ಹೇ ಹೇ, ಅಲ್ಲೋಡ್ರು, ಒಬ್ಬ ಕಳ್ಳ ಈ ಕಡೆ ಓಡಿಕೊಂಡು ಬರ್ತಾ ಇದ್ದಾನೆ. ಅಯ್ಯೋ ಅಯ್ಯೋ ದೇವ್ರಿ, ಇವರು ನನ್ನ ಬಿಡೋ ತರ ಕಾಣ್ತಾ ಇಲ್ಲ ಅಂತೀನಿ. ಅರೆ ನೀನಾ? ನೀನ್ ಯಾಕೋ ಮುಸ್ಕಾಕೊಂಡ್ ಬರ್ತಾ ಇದೀಯಾ? ಅಯ್ಯೋ, ನಿಮ್ಗೆ ಗೊತ್ತಿಲ್ವೇನೋ ಕೊರೋನಾ ವೈರಸ್ ತಂದು ನನ್ನ ಮೇಲೆ ಅಟ್ಯಾಕ್ ಮಾಡ್ಬಿಟ್ರೆ? ಕೊರೋನಾ ಗಾಳಿಯಿಂದ ಬರಲ್ಲ, ಡ್ರಾಪ್ಲೆಟ್ಸ್ ಇಂದ ಬರುತ್ತೆ. ಆದ್ರೂ ನಮ್ ಹುಷಾರಲ್ಲಿ ನಾವಿರ್ತೀವಪ್ಪ. ಹೇ, ಕಳ್ಳಂತರ ಮುಸ್ಕ್ ಹಾಕೊಳ್ಳೋ ಬದಲು ಮುಖಕ್ಕೆ ಮಾಸ್ಕ್ ಹಾಕೋ. ಹೇ, ಮಾಸ್ಕ್ ಅಂತೆ ಮಾಸ್ಕು, ಅದೆಷ್ಟು ಅಗಲ ಇರುತ್ತೆ. ಕೊರೋನಾ ಏನಾದ್ರೂ ಮೇಲಿಂದ ಬಂದು ಹೀಗ್ ಹೋಗ್ಬಿಟ್ರೆ, ಮೂಗೋಗ್ ಹೋಗ್ಬಿಟ್ರೆ, ಕಿವಿಯಿಂದ ಹೋಗ್ಬಿಟ್ರೆ ಆವಾಗ ಏನ್ ಮಾಡೋದು? ಅಯ್ಯೋ, ನಿಮಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ. ಕೊರೋನಾ ವೈರಸ್ ಚರ್ಮದಿಂದ ಬರಲ್ಲ, ಕಣ್ಣು, ಮೂಗು, ಬಾಯಿಯಿಂದ ಮಾತ್ರ ಬರುತ್ತೆ. ಹೌದು, ನಿಜ, ಸರಿಯಾಗಿ ಹೇಳಿದೆಯಪ್ಪ. ಕೊರೋನಾ ಇರುವವರು ಕೆಮ್ಮಿದ್ರೆ, ಸೀನಿದ್ರೆ, ಎಲ್ಲಾದ್ರೂ ಮುಟ್ಟಿದ್ರೆ, ಅದೇ ವಸ್ತುವನ್ನು ನಾವು ಮುಟ್ಟಿದ್ರೆ ಮಾತ್ರ ಬರೋದು. ಅದು ಕೂಡ 2 ಮೀಟರ್ ಅಷ್ಟು ದೂರ ಹೋಗಿ ಕೆಳಗೆ ಬಿದ್ದು ಬಿಡುತ್ತೆ. ಹೌದಾ? ಹಾಗಾದ್ರೆ ಸರಿ, ಈಗಲಾದ್ರೂ ಈ ಬೆಡ್ಶೀಟ್ ಅನ್ನು ಬಿಸಾಡಪ್ಪ. ಹೇ ಬೇಡಪ್ಪ, ಯಾರಾದ್ರೂ ಸೀನಿದಾಗ ಬೇಕಾಗುತ್ತೆ ಅಲ್ವಾ? ಹೇ, ಸೀನೋದ್ರಿಂದ ಕೊರೋನಾ ಬರುತ್ತೆ ಅಂತ ಯಾಕೆ ಹೆದರ್ತೀಯಾ? ನಾರ್ಮಲ್ ಆಗಿ ಕೋಲ್ಡ್ ಆದಾಗ ಎಲ್ರು ಸೀನ್ತಾರಲ್ವಾ? ಆದ್ರೂ ನಾವು ಹುಷಾರಲ್ಲಿ ನಾವಿರ್ಬೇಕು. ನಿಮ್ಮ ಜೀವ ಉಳಿಯೋದಿಲ್ಲ, ಬಂದಿದ್ದೀನಿ ನಾನು. ಹೊರ ಬರಬೇಡಿ, ಮಾಸ್ಕ್ ಇಲ್ಲದೆ ನೀವು. ನಿಮ್ಮ ಜೀವ ಉಳಿಯೋದಿಲ್ಲ, ಬಂದಿದ್ದೀನಿ ನಾನು. ಮಕ್ಕಳಿಗೆ ಮಾಸ್ಕ್ ಅನ್ನ ಹಾಕಿಕೊಳ್ಳಿ, ಗುಂಪಲ್ಲಿ ಸೇರೋಕೋಬೇಡಿ. ಮಾಸ್ಕ್ ಇಲ್ಲದೆ ಹೊರಗೆ ಬರಬೇಡಿ. ಸ್ಯಾನಿಟೈಸರ್ ಇಲ್ಲ ಅಂದ್ರೆ, ಮಾಸ್ಕ್ ಇಲ್ಲ ಅಂತ ಅಂದ್ರೆ ನಿಮ್ ಜೀವಕ್ಕೆಲ್ಲ ಗ್ಯಾರಂಟಿ. ಅಕ್ಕ, ಏನಾದ್ರೂ ನನ್ನ ದೂರಬೇಡಿ. ನೀವು ಮನೆಗೋಗೋದಿಲ್ಲ, ನೀವು ಮನೆಗೋಗೋದಿಲ್ಲ. ಮಾಸ್ಕ್ ಇಲ್ಲದಿದ್ರೆ ನೀವು ನನ್ನ ಭಯ ಇಲ್ಲ ಅನಿಸುತ್ತೆ. ಈಗ ನೋಡೋಣ ಹೇಗೆ ನನ್ನ ಎದುರು ಓಡಾಡ್ತಾರೆ ಅಂತ. ಏ ಬಾಲಕಿ, ಎಷ್ಟು ಧೈರ್ಯ ನಿನಗೆ! ನಾನು ಕೊರೋನಾ ಬಂದಿದ್ದೀನಿ ಅಂತ ಕೈ ಮುಗಿತೀನಿ. ನಮ್ಮ ದೇಶ ಬಿಟ್ಟು ತೊಲಗು. ನನಗೆ ಸ್ನೇಹಿತರು ಬೇಕು, ನನಗೆ ಶಾಲೆ ಬೇಕು. ಹಾಗೆಲ್ಲ ಅಷ್ಟು ಸುಲಭವಾಗಿ ಹೋಗಲ್ಲ. ನಾನು ನೀಗಿಲ್ಲ.